ಮಂಗಳೂರಿನ ಚೇತನಾಸ್ ಎಜುಕೇಷನ್ ಫೌಂಡೇಶನ್ ಮತ್ತು ಬ್ಯೂಟಿ ಪ್ಲಾನೆಟ್ ವತಿಯಿಂದ ಕ್ರೈಲೆನ್ ಪ್ರೊಫೆಷನಲ್ಸ್ ಮೇಕಪ್ ಇಂಡಿಯಾ ಸಂಸ್ಥೆ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮವನ್ನು ಮಂಗಳವಾರ ಆಯೋಜಿಸಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರೆ ಸೌತ್ ಆಫ್ರಿಕಾದ ಖ್ಯಾತ ಸೌಂದರ್ಯ ತಜ್ಞೆ ಲೂಯಿಸ್ ವಾನ್ ಡೆರ್ ಮೆರ್ವೆ ಅವರು ತರಬೇತಿಯನ್ನು ನಡೆಸಿಕೊಟ್ಟರು. ಬೆಂಗಳೂರು, ಬಳ್ಳಾರಿ, ಕುಂದಾಪುರ, ಉಡುಪಿ, ಕಾರ್ಕಳ ಹೀಗೆ ಹಲವು ಕಡೆಗಳಿಂದ ಬ್ಯೂಟಿಷಿಯನ್ಗಳು ಆಗಮಿಸಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡರು. ಡಿಜಿಟಲ್ ಮೇಕಪ್ನಲ್ಲಿ ಎಕ್ಸ್ಪರ್ಟ್ ಆಗಿರುವ ಲೂಯಿ ವಾಂಟಿಮೇರಿ ಕೌಶಲ್ಯ ಭರಿತ ಕ್ರೈಲಾನ್ ಮೇಕಪ್ ವಿಚಾರಗಳ ಬಗ್ಗೆ ವಿವರಣೆಯನ್ನ ನೀಡಿದರು. ವಿಶೇಷವಾಗಿ ಫ್ಲೂಲೆಸ್ ಏರ್ ಬ್ರಷ್ ಮೇಕಪ್, HD 4K ಬ್ರೈಡಲ್ ಮೇಕಪ್ ಬಗ್ಗೆ ಅವರು ತರಬೇತಿಯನ್ನು ನಡೆಸಿಕೊಟ್ಟರು. ಚೇತನಾಸ್ ಎಜುಕೇಷನ್ ಫೌಂಡೇಶನ್ನ ಚೇತನ ಅವರು ಕಾರ್ಯಕ್ರಮವನ್ನು ಸಂಯೋಜಿಸಿದರು. ಕ್ರೈಲೆನ್ ಇಂಟರ್ನ್ಯಾಷನಲ್ನ ಹೆಡ್ ಆಫ್ ಎಜುಕೇಷನ್ ಅರ್ಜುನ್, ಬ್ಯೂಟಿ ಪ್ಲಾನೆಟ್ನ ಜಗದೀಶ್ ಸೇರಿದಂತೆ ಹಲವು ಮಂದಿ ಬ್ಯೂಟಿಷಿಯನ್ಗಳು ಭಾಗವಹಿಸಿದರು. Basically, it's a cream liner which comes in multiple colors. She was using ebony, which is pitch black, and we do have browns, cream colors, where you can use in multiple ways. Basically, cream liner is also belongs to high definition range. You can notice it's silicone based and it belongs to high definition family, and it's in multiple ways you can use. She is now using as a eye.